ವಿಹಾನ್, ನಾನಂತೂ ನೆಕ್ಸ್ಟ್ BJPಗೆ ವೋಟ್ ಮಾಡ್ತೀನಪ್ಪ. ನೋಡು, ನಮ್ಮ ಬ್ಯಾಂಗ್ಳೂರ್ ರೋಡೆಲ್ಲ ಹೇಗಿದೆ. ಈ ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲ ಹಾಳಾಯ್ತು. ಆದ್ರೂ ಒಂದೊಂದ್ಸಲ ಅನ್ಸುತ್ತೆ ನಮಗೆ ಬಸ್ ಫ್ರೀ ಇದೆ, ಇದು ಕರೆಂಟ್ ಬಿಲ್ ಎಲ್ಲ ಫ್ರೀ ಇದೆ, ಆದ್ರೂ ಅನ್ಸುತ್ತೆ ಇವರು ಬಂದು ಏನೋ ಹೆಲ್ಪ್ ಮಾಡಿದ್ರು ಅಂತ. ವಿಹಾನ್, ನಾನು ಇಷ್ಟೊಂದು ಮಾತಾಡ್ತಿದ್ದೀನಿ, ಏನು ಹಂಗೆ ಕುತ್ಕೊಂಡು ಯೋಚನೆ ಮಾಡ್ತಿದ್ಯಾ? ನಿಮ್ಗೆ ಏನು ಬೆಟರ್ ಅನ್ಸುತ್ತೆ? ಯಾರು ವೋಟ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ? ನಾನು ವೋಟೇ ಮಾಡಿದ್ದೀನಲ್ಲ. ವೋಟಾ? ಯಾರು ಮಾಡಿದ್ದೀನಿ? ಯಾರು ಮಾಡಿದ್ಯಾ? ಇಲ್ಲಿ ನೀವೇನು ಮಾಡಿಲ್ವಾ? ಮಾಡಿ. ಹಲೋ ಫ್ರೆಂಡ್ಸ್, ನೀವು ಮಾಡಿ. ಇನ್ನೇನು ತುಂಬಾ ಕೆಲವೇ ದಿನ ಇರೋದು, ಮತ್ತೆ ಗಿಲ್ಲಿನ್ ಜಾಸ್ತಿ. ಬನ್ನಿ ಗೈಸ್, ವೋಟ್ ಮಾಡ್ಬಿಟ್ಟು ಗಿಲ್ಲಿನ್ ಗೆಲ್ಸೋಣ.